ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ ಉದ್ಯಾವರ ಸೇತುವೆಯ ಬಳಿ ಗಾಯಗೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಹೆಣ್ಣು ನವಿಲು ಬಿದ್ದಿರುವುದು ಶುಕ್ರವಾರ ಕಂಡುಬಂದಿತ್ತು. ನವಿಲು ರಸ್ತೆ ದಾಟುವಾಗ ವಾಹನ ಬಡಿದು ದುರಂತ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದೆ. ಇದನ್ನು ಗಮನಿಸಿದ ಉದ್ಯಾವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಗಂಧಿ ಶೇಖರ್ ಹಾಗೂ ಛಾಯಾಗ್ರಾಹಕ ಭಾಸ್ಕರ್ ಉದ್ಯಾವರ ಈ ಬಗ್ಗೆ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರಿಗೆ ಮಾಹಿತಿ ನೀಡಿದರು. ತಕ್ಷಣ ಘಟನಾ ಸ್ಥಳಕ್ಕೆ ಬಂದ ಒಳಕಾಡು ಅವರು ನವಿಲನ್ನ ಆಂಬ್ಯುಲೆನ್ಸ್ ವಾಹನದಲ್ಲಿ ಸಾಗಿಸಿ ಪಶುವೈದ್ಯಾಧಿಕಾರಿ ಸಂದೀಪ್ ಕುಮಾರ್ ಅವರಲ್ಲಿ ಚಿಕಿತ್ಸೆಗೆ ಒಳಪಡಿಸಿದರು. ಅದಾಗಲೇ ನವಿಲು ಮೃತಪಟ್ಟಿರುವುದನ್ನು ವೈದ್ಯರು ದೃಢೀಕರಿಸಿದ ಬಳಿಕ ರಾಷ್ಟ್ರಪಕ್ಷಿ ನವಿಲಿನ ಕಳೇಬರವನ್ನ ಆದಿ ಉಡುಪಿ ಅರಣ್ಯ ಇಲಾಖೆಯ ವಟಾರದಲ್ಲಿರುವ ಪ್ರಾಣಿ ಪಕ್ಷಿ ದಹನ ಭೂಮಿಯಲ್ಲಿ ಕಾನೂನು ಕ್ರಮದಂತೆ ಅಂತ್ಯ ಸಂಸ್ಕಾರ ನಡೆಸಲಾಯಿತು.